ಹಿಂದೂ ಜನಜಾಗೃತಿ ಸಮಿತಿ ಕೊಣಾಜಿ ವತಿಯಿಂದ ಕೊಣಾಜಿ ಪರಿಸರದಲ್ಲಿ ಕಳೆದ ಕೆಲವು ಸಮಯಗಳಿಂದ ನಡೀತಾ ಇರುವ ಹಿಂದೂ ವಿರೋಧಿ ಕೃತ್ಯ ಹಾಗೂ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಅಪವಿತ್ರಗೊಳಿಸುತ್ತಾ ಇರುವ ವಿರುದ್ಧ ಕೊಣಾಜಿ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನಾ ಸಭೆ ನಡೆಯಿತು. ಈ ವೇಳೆ ಹಿಂದೂ ಜಾಗರಣ ವೇದಿಕೆಯ ಕೇಂದ್ರೀಯ ಮಂಡಳಿ ಕಾರ್ಯದರ್ಶಿ ರಾಧಾಕೃಷ್ಣ ಅಡ್ಯಂತಾಯ ಮಾತನಾಡಿ, ಹಿಂದೂಗಳ ಭಾವನೆಗಳನ್ನು ಘಾಸಿಗೊಳಿಸುವ ವ್ಯವಸ್ಥೆ ನಿರಂತರವಾಗಿ ನಡೀತಾ ಇದೆ. ಮತಾಂತರಿಗಳು ಬಹುಸಂಖ್ಯಾತರಾದ ಪ್ರದೇಶಗಳಲ್ಲಿ ಹಿಂದೂಗಳ ವಿರುದ್ಧ ನೀಚ ಕೃತ್ಯಗಳು ನಡೀತಲೇ ಇದೆ. ಕೊಣಾಜಿಯಲ್ಲಿ ಕೃತ್ಯ ನಡೆಸಿದ ಆರೋಪಿಗಳನ್ನು ಬಂಧಿಸುವ ಮೂಲಕ ಕೃತ್ಯ ಎಸಗಿರುವವನ ಇತಿಹಾಸವನ್ನ ತಿಳಿಯಬೇಕಿದೆ ಎಂದರು. ಹಿಂದೂ ಸಮಾಜ ಇವತ್ತು 105 ಕೋಟಿ ಜನಸಂಖ್ಯೆ ಭಾರತದಲ್ಲಿ, ನೆನಪಿಟ್ಟುಕೊಳ್ಳಿ. 105 ಕೋಟಿಗಿಂತ ಹೆಚ್ಚು ಹಿಂದೂಗಳು ಭಾರತದಲ್ಲಿದ್ದಾರೆ. ಜಗತ್ತಿನಲ್ಲಿ 135 ಕೋಟಿ ಹಿಂದೂಗಳು. ಜಗತ್ತಿನ 730 ಕೋಟಿ ಜನಸಂಖ್ಯೆಯಲ್ಲಿ 135 ಕೋಟಿ ಜನಸಂಖ್ಯೆ ಹಿಂದೂಗಳದ್ದು 18.19% ಹಿಂದೂಗಳು. ನಮಗಿರುವ ಒಂದೇ ಒಂದು ನೆಲ ಹಿಂದೂಸ್ತಾನ, ಭಾರತ. ಈ ವೇಳೆ ಕೊಣಾಜಿಯ ಆರ್ಎಸ್ಎಸ್ ಮುಖಂಡ ವರದರಾಜ್ ಬಳಕುಮೇರು ಉಪಸ್ಥಿತರಿದ್ದರು. ಠಾಣೆಯ ಮುಂದೆ 100ಕ್ಕೂ ಅಧಿಕ ಕಾರ್ಯಕರ್ತರು ಭಾಗವಹಿಸಿದ್ದು, ಆರೋಪಿಗಳನ್ನು ಶೀಘ್ರವೇ ಪತ್ತೆ ಹಚ್ಚುವಂತೆ ಪ್ರತಿಭಟನಾಕಾರರಿಂದ ಮನವಿ ಸಲ್ಲಿಸಲಾಯಿತು.